ವಿ4 ನ್ಯೂಸ್ನ ಜನಮನಕ್ಕಿಂತ ಬಹುನಿರೀಕ್ಷಿತ ಕಾರ್ಯಕ್ರಮ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2ಗೆ ಅದ್ದೂರಿ ಚಾಲನೆ ದೊರೆತಿದೆ. ವಿ4 ನ್ಯೂಸ್ ಮತ್ತು ಕಲ್ಯಾಣ್ ಜ್ಯುವೆಲರ್ಸ್ ಸಹಭಾಗಿತ್ವದಲ್ಲಿ ನಡೆಯಲಿರುವ ಸಿಪಿಎಲ್ ಸೀಸನ್ 2 ಜನತೆಯನ್ನ ಮತ್ತಷ್ಟು ನಕ್ಕು ನಗಿಸಲಿದೆ. ಕಾಮಿಡಿ ಪ್ರೀಮಿಯರ್ ಲೀಗ್ ತನ್ನ ಸುದ್ದಿ ಮನೋರಂಜನಾ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಮನೆ ಮಾತಾಗಿರುವ ವಿ4 ನ್ಯೂಸ್ನ ಜನಪ್ರಿಯ ಕಾರ್ಯಕ್ರಮ. ಮೊದಲ ಆವೃತ್ತಿಯಲ್ಲಿ ಜನವನ್ನ ರಂಜಿಸಿ ಜನರ ಮನಗೆತ್ತಿರುವ ಸಿಪಿಎಲ್ ಇದೀಗ ಮತ್ತೊಂದು ಸುತ್ತಿನ ಮನೋರಂಜನಾ ಹಬ್ಬಕ್ಕೆ ತೆರೆದುಕೊಂಡಿದೆ. ವಿ4 ನ್ಯೂಸ್ ಮತ್ತು ಕಲ್ಯಾಣ್ ಜ್ಯುವೆಲರ್ಸ್ನ ಮುಖ್ಯ ಪ್ರಾಯೋಜಕತ್ವದಲ್ಲಿ ನಡೆಯಲಿರುವ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ. ಮೊದಲ ಸುತ್ತಿನಲ್ಲಿ ನಡೆದ 6 ತಂಡಗಳ ಭರ್ಜರಿ ಪ್ರದರ್ಶನ ಪ್ರೇಕ್ಷಕರ ಮನರಂಜಿಸಿದೆ. ఇని మర అల్ప సాల్ మర నడిపారు దాయ నడిపారు ఏం కొత్తు క్లీన్ ఏం కొత్తు మర తడిటి హెల్మెట్ మారరా ఇంకా అత్త మర ఇని మర నడిపారు ఇని దై ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿರುವ ಬೊಕ್ಕಪಟ್ಟಣದ ಯುವಜನ ಸಂಘ ಅಕ್ಷಯದ ಸಹಕಾರದಲ್ಲಿ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮಕ್ಕೆ ಸಿಪಿಎಲ್ ಮತ್ತಷ್ಟು ಮೆರುಗು ತಂದುಕೊಟ್ಟಿದೆ. ಸಿಪಿಎಲ್ ಸೀಸನ್ 2ರ ಮೊದಲ ಪಂದ್ಯವು ಯುಎಂ ವಿಷ್ಣು ಕಲಾವಿದರು ಮತ್ತು ಕಾರ್ಡೆಕರ್ ಹರಿಣಿ ತಂಡಗಳ ನಡುವೆ ನಡೆಯಿತು. ದ್ವಿತೀಯ ಪ್ರದರ್ಶನ ಪಂದ್ಯವು ಕುಂಬ್ಳೆ ಸೋಲಾರ್ ಜೈಮಾತಾ ಮತ್ತು ಫ್ಲಾಟ್ ತೃಪ್ತಿ ಕಲಾವಿದರು ತಂಡಗಳ ನಡುವೆ ನಡೆಯಿತು. ಮೂರನೇ ಹಣಾಹಣಿಯು ವ್ಯೋಮಾನ್ ರಾಜಶ್ರೀ ಕುಡ್ಲಾ ಮತ್ತು ಪ್ಲಾನೆಟ್ ಜಿ ವೈಷ್ಣವಿ ತಂಡಗಳ ನಡುವೆ ನಡೆಯಿತು. ಅಮ್ಮೇರನ್ ಕಿರ್ನಿ ಏರ್ ಪಂಡದ ನಾಟ್ವಿ ನಾಡ್ದನಗ ನನಗ ಡೌಟ್ ಪುಂಡು ಜನಗಳಿಗೆ ಡೌಟ್ ಏರ್ ಕಿರ್ನಿ ಕ್ಲೈಮ್ಯಾಕ್ಸ್ ತುಲೆ ಟ್ವಿಸ್ಟ್ ದಟ್ ಈಸ್ ಬೋಜ್ಮೋಲಿ ದಾದ ಗೊತ್ತುಂಡ ఆయన అమ్మేరన్ కిర్ని బేతేర్లత్తి ఆయన అమ్మేరన బేలదాయి అడ్డెಗೆ ಕತೆ ಎಂಡಾಪುಡು ಶುಭಂ ಅಲ್ಲ ಆತ್ಮಕ ಮುಗಿದಂಡ ದಟ್ ಈಸ್ ಬೋಜ್ಮೋಲಿ ಗೊತ್ತುಂಡ ಕೇಳ್ನಿ మనకల వాడి వంజి ఎంజిన తనకల వాడి వంజి ఎంజిన బేలదయ ధనిన్ దయకిరి ಕಾರ್ಯಕ್ರಮದಲ್ಲಿ ಬಹುನಿರೀಕ್ಷಿತ ಹಾರರ್ ತುಳು ಸಿನಿಮಾ ಏನಾ ಉಲ್ಲೇರ್ಗೆ ಚಿತ್ರದ ನಾಯಕ ನಟ ಅರ್ಜುನ್ ಕಾಪಿಕಾಡ್ ಮತ್ತು ನಟ ಪ್ರತೀಕ್ ಶೆಟ್ಟಿ ಚಿತ್ರದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಈತನೇಟ ಬೊಳ್ಳಿ ಮೂವೀಸ್ ಪ್ರತಿ ಒಂಜಿ ಮೂವಿಗಳ ನಿಕಲ್ನ ಸಹಕಾರ ಕೊಡ್ತಾರೆ ಗೆಂದಾದಾರೆ. ಸೊ ನನಕಲ್ಲ ನಿಕಲ್ನ ಆಶೀರ್ವಾದ ಇಂಚನೆ ಪುಂಡು ಪ್ರತಿ ಒಂಜಿ ಕಲಾವಿದನು ನಿಕುಲೆ ಬೊಲೆ ಪಾವನು. ಸೊ ನಿಕಲ್ನ ಆಶೀರ್ವಾದ ಏರೋಲೇರ್ಗದ ಮಿತ್ತು ಉಪ್ಪುಂಡು ಖಂಡಿತ ಭರೋಸೆ ಉಂಡು. ಸೊ ಥ್ಯಾಂಕ್ ಯು ಸೋ ಮಚ್. ವಿಶೇಷ ಆಕರ್ಷಣೆಯಾಗಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಸಹಯೋಗದಲ್ಲಿ ಮಂಗಳೂರಿನ ಶಾರದಾ ವಿದ್ಯಾಲಯದ ವಿದ್ಯಾರ್ಥಿಗಳಿಂದ ನಡೆದ ವಿಶೇಷ ಪ್ರದರ್ಶನವು ಪ್ರೇಕ್ಷಕರನ್ನ ಭಾವುಕರನ್ನಾಗಿಸಿತು. ಅವಳ ಏನು ಸಾಯಿಸಲ್ಲ ನಡದು ತೋರ್ಸ್ಪಾಡು ಜೀವನಡು ತುಂಬರದು ಯಾನ್ ಮಾತು ನಡಪುನ ತಂದೆ ಎನ್ನಂಚಿನ ಏತೋ ಕಂಟೋ ಜನ ಸಾಯಕಡೆಗೆ ಸಹಾಯ ಮಾಡ್ಬಾಡು. ಸಿಪಿಎಲ್ ಸೀಸನ್ 2ನ ಮುಖ್ಯ ತೀರ್ಪುದಾರರಾದ ಮೈಮ್ ರಾಮದಾಸ್, ನಟಿ ಶ್ರೇಯಾ ಅಂಚನ್ ಮತ್ತು ಶಶಿರಾಜ್ ಕಾವೂರು ಅವರ ಜೊತೆಗೆ ವಿಶೇಷ ತೀರ್ಪುದಾರರಾಗಿ ಖ್ಯಾತ ಹಿರಿಯ ರಂಗಕಲಾವಿದರಾದ ವಿಜಿ ಪಾಲ್, ಯಶವಂತ್ ಬೋಳೂರು, ನವೀನ್ ಶೆಟ್ಟಿ ಅಳಗೆ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ಬೆನೆಟ್ ಜಿ ಅಮ್ಮಣ್ಣ ಭಾಗವಹಿಸಿ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿದ್ರು. ಪ್ರದರ್ಶನ ನೀಡಿದ ತಂಡಗಳಿಗೆ 5,000 ರೂಪಾಯಿ ಗೌರವಧನವನ್ನೊಳಗೊಂಡ ವಿ4 ನ್ಯೂಸ್ ಸೀಸನ್ 2ನ ಅವಾರ್ಡ್, ಕೆಎಂಸಿ ಆಸ್ಪತ್ರೆ ವತಿಯಿಂದ ಮಣಿಪಾಲ್ ಆರೋಗ್ಯ ಕಾರ್ಡ್ ಮತ್ತು ಸುಚಿತ್ರಾ ಪ್ರಭಾತ್ ಚಿತ್ರಮಂದಿರದ ವತಿಯಿಂದ ಮೂವಿ ಟಿಕೆಟ್ ಕೂಪನ್ಗಳನ್ನ ವಿತರಿಸಲಾಯಿತು. ಯುಎಂ ವಿಷ್ಣು ಕಲಾವಿದರ್ ತಂಡದ ಮಾಲಕ ನಿಹಾಲ್ ಜಾಯ್ ಪರಕಲ್, ಕುಂಬ್ಳೆ ಸೋಲಾರ್ ಜೈಮಾತಾ ತಂಡದ ಮಾಲಕ ಕುಂಬ್ಳೆ ನರಸಿಂಹ ಪ್ರಭು, ಫ್ಲಾಂಟ್ ತೃಪ್ತಿ ಕಲಾವಿದರು ತಂಡದ ಮಾಲಕರಾದ ಡಾಕ್ಟರ್ ಸತೀಶ್ ಚಂದ್ರ, ಸುಚಿತ್ರಾ ಪ್ರಭಾತ್ ಚಿತ್ರಮಂದಿರದ ಮ್ಯಾನೇಜರ್ ಯು ಸುಬ್ರಾಯ ಪೈ, ಮಂಗಳೂರು ಕೆಎಂಸಿ ಆಸ್ಪತ್ರೆಯ ಡೆಪ್ಯೂಟಿ ಮಾರ್ಕೆಟಿಂಗ್ ಮ್ಯಾನೇಜರ್ ರಾಕೇಶ್, ರಾಯಲ್ ಹೆವೆನ್ ರೋಸ್ ಪಾಪಿ ಕಲಾವಿದರು ತಂಡದ ಮಾಲಕರಾದ ಮುಸ್ತಫಾ ಪ್ರೇಮಿ,
ಪಿಯೋಮೊಂಡೆ ರಾಜಶ್ರೀ ಕುರ್ಲಾ ತಂಡದ ಮಾಲಕರಾದ ಡಾಕ್ಟರ್ ಮಹೇಶ್ ಮಲ್ವಡ್ಕರ್, ಪಣಂಬೂರು ಬೀಚ್ ಸಿಇಒ ಯತೀಶ್ ಬೈಕಂಪಾಡಿ, ವಿ4 ನ್ಯೂಸ್ನ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್, ವಿ4 ನ್ಯೂಸ್ನ ಉಪಾಧ್ಯಕ್ಷೆಯಾದ ರೋಸ್ಲಿನ್ ಡಿಲೀಮಾ, ಬೊಕ್ಕಪಟ್ನ ಯುವಜನ ಸಂಘದ ಅಧ್ಯಕ್ಷರಾದ ಯೋಗೇಶ್ ಆರ್ ಸಾಲ್ಯಾನ್, ಪ್ರಧಾನ ಸಂಚಾಲಕರಾದ ಕಿಶೋರ್ ಕುಮಾರ್ ಶೆಟ್ಟಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪ್ರದರ್ಶನ ನೀಡಿದ ತಂಡಗಳಿಗೆ ಪ್ರಶಸ್ತಿಗಳನ್ನು ವಿತರಿಸಲಾಯಿತು. ಗಣ್ಯರಿಗೆ ವಿಶೇಷ ತೀರ್ಪುಗಾರರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ವಿ4 ನ್ಯೂಸ್ ಮತ್ತು ಕಲ್ಯಾಣ್ ಜುವೆಲ್ಲರ್ಸ್ ಸಹಭಾಗಿತ್ವದಲ್ಲಿ ಕಾಮಿಡಿ ಪ್ರೀಮಿಯರ್ ಲೀಗ್ ಸೀಸನ್ 2 ಮನರಂಜಿಸಲಿದೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಮತ್ತು ಅರುಣಾ ಮಸಾಲಾ ಸಹಯೋಗದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಬಿವರೇಜ್ ಪಾರ್ಟ್ನರ್ ಆಗಿ ನಂದಿನಿ, ಯುಎಂ ರೆನಿಗೇಟ್ ಎಂಟರ್ಟೈನ್ಮೆಂಟ್ ಪಾರ್ಟ್ನರ್ ಆಗಿ ಸುಚಿತ್ರಾ ಪ್ರಭಾತ್ ಚಿತ್ರಮಂದಿರ ಮತ್ತು ಗ್ರೀನ್ ಎನರ್ಜಿ ಪಾರ್ಟ್ನರ್ ಆಗಿ ಕುಂಬ್ಳೆ ಸೋಲಾರ್ ಸಂಸ್ಥೆ ಸಹಯೋಗ ನೀಡುತ್ತಿದೆ. ಇದರ ಜೊತೆಗೆ ರಾಯಲ್ ಹೆವೆನ್ ರೋಸ್, ಒಲಿಂಪಿಕ್ ಸ್ಪೋರ್ಟ್ಸ್, ಕೆಎಂಸಿ ಆಸ್ಪತ್ರೆ, ಗೋಹಿಲ್, ಪ್ಲಾನೆಟ್ ಜಿ, ಆಪಲ್, ಫ್ಲಾಟ್ ಹೇರ್ ಫಿಕ್ಸಿಂಗ್, ಕಾರ್ಡೆಕಾರ್, ಮೋತಿ ಮಹಲ್, ರೆನಾಲ್ಟ್, ಬಿಯೋಮಾರ್ಟ್, ಡಿಜಿಟಲ್ ಪ್ಲಾನೆಟ್, ರೆಡ್ ಎಫ್ಎಂ, ಎಸ್ಡಿಎಂ ಕಾಲೇಜ್ ಉಜಿರೆ ಮತ್ತು ಶಾರದಾ ಆಯುರ್ವೇದ ಆಸ್ಪತ್ರೆಯ ಪ್ರಾಯೋಜಕತ್ವದಲ್ಲಿ ಸಿಪಿಎಲ್ 2 ಜನವನ್ನ ಗೆಲ್ಲಲು ತಯಾರಾಗಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.